ಮಂಗಳೂರಿನ ವಾಮಂಚೂರಿನಲ್ಲಿರುವ ಸಂತ ರೇಮಂಡ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ವೇಳೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನ ರನ್ನರ್ ಅಪ್ ಆಗಿ ಮಿಂಚಿದ ಕರಾವಳಿಯ ಕುವರಿ ಶಿಫಾಲಿ ಅವರನ್ನು ಅಭಿನಂದಿಸಲಾಯಿತು. ಮಂಗಳೂರಿನ ವಾಮಂಚೂರಿನಲ್ಲಿರುವ ಸಂತ ರೇಮಂಡ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ವೇಳೆ ಈಗಾಗಲೇ ಜಿ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ ಕರಾವಳಿಯ ಕುವರಿ ಶಿಫಾಲಿ ಅವರನ್ನ ವೇದಿಕೆಯಲ್ಲಿ ಅಭಿನಂದಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರತೀಯ ವಾಯುಸೇನೆಯ ಮುಖ್ಯಸ್ಥ ಮಧುಕರ್ ಭಾಗವತ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಕನ್ನಡ ಭಾಷೆಯನ್ನ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಬೆಂಬಲಿಸುವಂತೆ ಕೆಲಸ ಮಾಡಬೇಕು ಎಂದು ಹೇಳಿದರು. ಮನಸ್ಸುಗಳು ಒಂದಾದಾಗ ಮಾತ್ರ ಆ ಕಾರ್ಯಕ್ರಮಕ್ಕೆ ಒಳ್ಳೆ ಮೆರುಗು ಬರುತ್ತದೆ. ಭಾಗವಹಿಸಿಕೆಯಲ್ಲಿ ಜೀವನದ ಆಧಾರಕ್ಕೆ ಇವತ್ತಿನ ಉದಾಹರಣೆಯನ್ನು ನಾವು ಹೇಳ್ತೇವೆ. ಕಾಟಾಚಾರಕ್ಕೆ ಕನ್ನಡ ರಾಜ್ಯೋತ್ಸವ ಆಚರಿಸಿ ನಿಮ್ಮ ಬೇಗ ಹೋಗಬೇಕು ಮಾಡಿದವರು ಎಷ್ಟೋ ಅತಿಥಿಗಳನ್ನು ನಾವು ನೋಡಿದ್ದೇವೆ. ಇಲ್ಲಿ ಹಾಗಲ್ಲ, ಉತ್ಸಾಹಿ ನಿಮ್ಮ ಪ್ರಾಂಶುಪಾಲರ ಮನಸ್ಸಿನ ಜೊತೆ ಮಕ್ಕಳ ಮನಸ್ಸು ಅಲ್ಲದೆ ಅಧ್ಯಾಪಕರ ಮನಸ್ಸು ಸೇರಿ ನೀವು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಬಹಳ ಸಂತಸದ ವಿಷಯ. ಕಾರ್ಯಕ್ರಮದಲ್ಲಿ ರೇಮಂಡ್ಸ್ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನಿವೃತ್ತ ಶಿಕ್ಷಕಿ ಶ್ಯಾಮಲಾ ಅವರಿಗೆ ನೀಡಿ ಗೌರವಿಸಲಾಯಿತು. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನ ರನ್ನರ್ ಅಪ್ ಶಿಫಾಲಿ ಅವರನ್ನ ವೇದಿಕೆಯಲ್ಲಿ ಅಭಿನಂದಿಸಲಾಯಿತು. ಇದೇ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕಿ ಶ್ಯಾಮಲಾ ಅವರು, ಉತ್ತಮ ವಿದ್ಯಾರ್ಥಿಗಳಾಗಿ ರೂಪುಗೊಳ್ಳಲು ಶಿಕ್ಷಕರ ಪರಿಶ್ರಮ ಹೆಚ್ಚು ಇದೆ. ಆ ಮೂಲಕ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಸಾಧ್ಯ ಎಂದು ಹೇಳಿದರು. ಇದು ನನ್ನ ಮನಸ್ಸಿಗೆ ಬಂದಾಗೆಲ್ಲ ನನಗೆ ನನ್ನನ್ನು ಹಿಡಿದಿಟ್ಟುಕೊಳ್ಳುವಂತಹ ಕವಿ ಪಂಪ. ಆರಂಕುಶಮಿಟ್ಟೊಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ. ಈಗಲೂ ಕಿವಿಯಲ್ಲೂ ಅನುರಣಿಸುತ್ತಿರುವ ಧ್ವನಿ ಅದೊಂದೇ. ನನಗೆ ಇಷ್ಟವಾದ ಕವಿ ಅವನು. ಆ ಪಂಪನಿಗಿದ್ದಂತಹ ಅಭಿಮಾನ ನಮ್ಮ ಸಮಸ್ತ ನಾಡ ಜನತೆಗೆ, ನಮಗೆ ನಿಮಗೆಲ್ಲರಿಗೂ ಬೇಕಲ್ವೇ? ಖಂಡಿತ ನಾನು ನಿಮಗೆ ದೊಡ್ಡ ದೊಡ್ಡ ಕೆಲಸವನ್ನು ಮಾಡಬೇಕು ಅಂತ ಏನು ಹೇಳ್ತಾ ಇಲ್ಲ. ನಮ್ಮ ಮಾತು, ಬರವಣಿಗೆ, ವಾಚನ ಇದು ಶುದ್ಧ, ಸ್ಪಷ್ಟ, ಸುಂದರವಾಗಿದ್ದರಷ್ಟೇ ಸಾಕು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರೇಮಂಡ್ಸ್ ಕನ್ಯಾ ಮಠದ ಮುಖ್ಯಸ್ಥರಾದ ವಂದನೀಯ ಭಗಿನಿ ಗ್ರೇಸಿ ಮೋನಿಕಾ ವಹಿಸಿದ್ರು. ಇದೇ ವೇಳೆ ಅವರು ಅಕ್ಷರ ದೀಪಗಳ ಉದ್ಘಾಟನೆಯನ್ನ ನೆರವೇರಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. ಸನ್ಮಾನ ಮಾಡಿದೆವು. ಶಿಫಾಲಿ ತನ್ನಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಪೋಷಿಸಿ ಆಯೋಜಿಸಿದ ಕಲರ್ಸ್ ಕನ್ನಡ ಟಿವಿ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇದರಲ್ಲಿ ರಾಜ್ಯದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವುದು ನಿಜಕ್ಕೂ ನಮಗೆಲ್ಲರಿಗೂ ಸಂತೋಷದ ವಿಷಯ ಮತ್ತು ಅಭಿಮಾನ. ನಾವು ಮಕ್ಕಳೇ ಅವಳನ್ನು ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ನೋಡ, ಈಗ ಎಸ್, ಗುಡ್. ಮುಂದೊಂದು ದಿನ ಅವಳು ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಅವಳು ಶೋಭಿಸುವಂತಾಗಲಿ. ಇಂದು ನಾನು ಅವಳ ತಂದೆ ತಾಯಿಯವರಿಗೂ ಅಭಿನಂದಿಸುತ್ತೇನೆ. ಅವರ ಪ್ರೋತ್ಸಾಹ, ಬೆನ್ನು ತಟ್ಟುವಿಕೆಯಿಂದ ಹಾಗೂ ಅವರ ಶ್ರಮದಿಂದ ಹಾಗೂ ಅವಳ ಗುರು ಕೊರಿಯೋಗ್ರಾಫರಿಂದ ಅವಳು ಇಂಥ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾಳೆ. ಇದೇ ವೇಳೆ ಸಂತ ರೇಮಂಡ್ಸ್ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯಿನಿ ವಂದನೀಯ ಭಗಿನಿ ವಿದ್ಯಾ ಕನ್ನಡ ಉದ್ಘೋಷಕ ವಾಕ್ಯ ಉದ್ಘಾಟಿಸಿದ್ರು.
ಈ ಸಂದರ್ಭದಲ್ಲಿ ಸಂತ ರೇಮಂಡ್ಸ್ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯಿನಿ ವಂದನೀಯ ಭಗಿನಿ ಲವಿಟಾ ಅವರು ಅರಳು ಪತ್ರಿಕೆಯನ್ನ ಬಿಡುಗಡೆಗೊಳಿಸಿದ್ರು. ಈ ವೇಳೆ ರೇಮಂಡ್ಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಭಗಿನಿ ಅನಿತಾ ಲಿಡಿಯಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ತಮ್ಶಿನ್ ಹಾಗೂ ಸುಷ್ಮಿತಾ ನಿರೂಪಿಸಿದ್ರು. ಕಾರ್ಯಕ್ರಮದ ಸಂಯೋಜನೆಯನ್ನ ಕನ್ನಡ ಉಪನ್ಯಾಸಕರಾದ ವಾದಿರಾಜ ಕಲ್ಲುರಾಯ ವಹಿಸಿದ್ರು. ಪವನ್ ಕಾಜಮಡ್ಕ ಜೊತೆ ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.